ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ಇದೀಗ ವಾರ್ತೆಗಳು. ಭಟ್ಕಳ ನಗರದಲ್ಲಿ ಇಂಡಿಯನ್ ಎಂಟರ್ಪ್ರೈಸಸ್ ಅಡಿಯಲ್ಲಿ ಶೈನಿವರ್ ಲಕ್ ವಿವಿಧ ಬಹುಮಾನಗಳ 15 ತಿಂಗಳ ಸ್ಕೀಮ್ ಪ್ರಾರಂಭ. ಭಟ್ಕಳ ತಾಲೂಕಿನ ಆಜಾದ್ ನಗರ ಜಾಲಿ ರೋಡಿನಲ್ಲಿ ಇಂಡಿಯನ್ ಎಂಟರ್ಪ್ರೈಸಸ್ ಅಡಿಯಲ್ಲಿ ಶೈನಿವರ್ ಲಕ್ ಎಂಬ 15 ತಿಂಗಳುಗಳ ಸ್ಕೀಮ್ ಪ್ರಾರಂಭಿಸಲಾಗಿದ್ದು, ಗ್ರಾಹಕರು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಎಂದು ಸಂಸ್ಥೆಯ ಮುಖ್ಯಸ್ಥರು ಹೇಳಿದ್ದಾರೆ. ಹೌದು ವೀಕ್ಷಕರೇ, ತಾಲೂಕಿನ ಆಜಾದ್ ನಗರ ಜಾಲಿ ರೋಡಿನಲ್ಲಿರುವ ಇಂಡಿಯನ್ ಎಂಟರ್ಪ್ರೈಸಸ್ ಅಲ್ಲಿ 15 ತಿಂಗಳುಗಳ ಶೈನ್ ಯುವರ್ ಲಕ್ ಎನ್ನುವ ಲಕ್ಕಿ ಸ್ಕೀಮ್ ಒಂದು ಪ್ರಾರಂಭವಾಗಿದ್ದು, ಈಗಾಗಲೇ ನೋಂದಾವಣಿ ಪ್ರಾರಂಭವಾಗಿದೆ. ಕೆಲವು ದಿನಗಳಲ್ಲಿ ಇದರ ನೋಂದಾವಣಿ ಮುಗಿದು ಹೋಗಲಿದೆ. ಕಾರಣ ಗ್ರಾಹಕರು ಅತಿ ಶೀಘ್ರದಲ್ಲೇ ಇದರ ನೋಂದಾವಣಿಯನ್ನು ಮಾಡಿಕೊಂಡು ಸ್ಕೀಮಿನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಇಂಡಿಯನ್ ಎಂಟರ್ಪ್ರೈಸಸ್ ಮುಖ್ಯಸ್ಥರೊಬ್ಬರು ಹೇಳಿದ್ದಾರೆ. ನಮಸ್ತೆ. ನಮಸ್ಕಾರ. ಈಗ ತಾವು ಭಟ್ಕಳ ನಗರದಲ್ಲಿ ಇಂಡಿಯನ್ ಎಂಟರ್ಪ್ರೈಸಸ್ ಅಡಿಯಲ್ಲಿ ಶೈನ್ ಯುವರ್ ಲಕ್ ಅಂತ ಹೇಳಿ ಒಂದು ಸ್ಕೀಮ್ ಓಪನ್ ಮಾಡಿದ್ದಾರೆ ಅಲ್ವಾ? ಈಗ ಇದರಲ್ಲಿ ಜನಗಳಿಗೆ ಯಾವ ತರ ಸೇವೆಗಳನ್ನ ಮತ್ತೆ ಯಾವ ತರ ಅವರಿಗೆ ಲಕ್ಕಿ ಡ್ರಾ ಸಿಗ್ತದೆ ಅಂತ ಹೇಳ್ಬೋದು? ನಾವು ಈಗಾಗಲೇ ನೋಡಿದ್ದೀವಿ, ನಿಮಗೆ ಹೇಳಿದ್ದೀವಿ. ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. ಆದರೂ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಇವಾಗ ಬೇರೆ ಸ್ಕೀಮ್ಸ್ಗಳು ಈಗಲೂ ನೋಡ್ತಾ ಇದ್ದೀವಿ. ಮಂಗಳೂರಲ್ಲಿ ಬೇರೆ ಸ್ಕೀಮ್ಸ್ಗಳು ನಡೀತಾ ಇದೆ. ಅದೇ ರೀತಿ ನಾವು ಭಟ್ಕಳದಲ್ಲಿ ಒಂದು ಸ್ಕೀಮ್ ಮಾಡುವ ಅಂತೇಳಿ ಒಂದು ಪ್ರಯತ್ನ ಪಟ್ಟು ನಾವು ಮಾಡಿದ್ದೀವಿ. ಇದಕ್ಕೆ ಸ್ಪಾನ್ಸರ್ಸ್ ಬೇರೆ ಇದ್ದಾರೆ, ಹಾಗೂ ನಾನು ಇಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಿದ್ದೀನಿ ಮತ್ತು ಅದನ್ನು ರೀಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಮತ್ತು ಅದೇನಂತ ಹೇಳಿದ್ರೆ, ಮೊದಲಿಂದಾಗಿ ನಾವು ಈ ಸ್ಕೀಮ್ ನೀವು ನೋಡೋದಾದರೆ, ಈ ಸ್ಕೀಮ್ದಲ್ಲಿ ಎವ್ರಿ ಮಂತ್ 1000 ರೂಪಾಯಿ ಕಟ್ಟತಕ್ಕದ್ದು. ಈ 1000 ರೂಪಾಯಿ ಕಟ್ಟಿ ಇದರಲ್ಲಿ ನಾವೇನಂತ ಹೇಳಿದ್ರೆ ಆಡತಕ್ಕದ್ದು. ಎಲ್ಲ ಜನಗಳಿಗೆ ಏನಂದರೆ, ಫಸ್ಟ್ ಡ್ರಾದಲ್ಲಿ ಎರಡು ಡ್ರಾಗಳು ಇಡ್ತೇವೆ ನಾವು. ಬೈಕು ಪಲ್ಸರ್ 150, ಕಡೆಗೆ ಆ್ಯಕ್ಟಿವ್ ಹೋಂಡಾ 125 ಇಟ್ಟಿದ್ದೇವೆ. ಸೊ ಇದರಲ್ಲಿ ಏನಂತ ಹೇಳಿದ್ರೆ, ಎಲ್ಲ ಜನಗಳು ಸೇರಿ ಬರಲಿ, ಹಾಗೂ ಆಟ ಆಡಿ ತನ್ನ ಒಂದು ಗಿಫ್ಟನ್ನು, ಲಕ್ಕನ್ನು, ತನ್ನ ಶೈನ್ ಒಂದು ಲಕ್ಕನ್ನು ಅವರು ಒಳ್ಳೆ ರೀತಿಯಲ್ಲಿ ಗೆದ್ದು ಹೋಗ್ಬೇಕೆಂಬುದಾಗಿ ನಾವು ಬಯಸ್ತೇವೆ. ಮತ್ತು ಅದರಲ್ಲಿ ಕೂಡ ಫಸ್ಟದಾಗಿ ನಾವು ಹೇಳಿದರೆ ನಿಮಗೆ 2 ಡ್ರಾ ಇಟ್ಟಿದ್ದೇವೆ. ಹಾಗೂ ಕಡೆ ಯಾರು 1 ರಿಂದ 15ನೇ ತಾರೀಕು ಒಳಗಡೆ ಯಾರು ಅಮೌಂಟ್ ಮುಟ್ಟಿಸ್ತಾರೆ ಅವರಿಗೆ 8 ಗಿಫ್ಟ್ಗಳನ್ನು ಇಟ್ಟಿದ್ದೇವೆ. ಅವ್ರು ಆದಷ್ಟು ಬೇಗ ಅಮೌಂಟ್ ಮುಟ್ಟಿಸಿದರೆ ಅವರಿಗೆ ನಾವು ಅದರಲ್ಲಿ ಚೀಟಿ ಹಾಕಿ ಆ 8 ಗಿಫ್ಟ್ಗಳಲ್ಲಿ ಹಾರಿಸಿ ಸರ್ಪ್ರೈಸ್ ಗಿಫ್ಟ್ಗಳನ್ನು ಕೊಡೋರಾಗಿದ್ದೇವೆ. ಹಾಗೆ ನೀವು ನೋಡೋದಾದರೆ ಪ್ರತಿಯೊಂದರಲ್ಲಿ ಬೇರೆ ಇದರಲ್ಲಿ ಒಂದೊಂದು ತಿಂಗಳಲ್ಲಿ ಬೇರೆ ಇದೆ. ಈಗ 2ನೇ ತಿಂಗಳಲ್ಲಿ ನಕ್ಲೆಸ್ 1,20,000, ಕಡೆಗೆ 30,000 ರೂಪಾಯಿ ಕ್ಯಾಶು, ಕಡೆಗೆ 2-3ನೇದಾಗಿ 1 ಲಕ್ಷ ಕ್ಯಾಶು. ಇದೇ ರೀತಿಯಲ್ಲಿ ಗಾಡಿ, ಕಾರು ಪ್ರತಿಯೊಂದರಲ್ಲಿ ನಾವು ಬೇರೆ ಆಪ್ಷನ್ಗಳು ಇಟ್ಟಿದ್ದೇವೆ. ಕೊನೆಯದಾಗಿ ನಾವು ನೋಡೋದಾದರೆ 15ರಲ್ಲಿ ನಾವು ಬಂಪರ್ ಡ್ರಾಗಳನ್ನು ಇಟ್ಟಿದ್ದೇವೆ. ಅದರಲ್ಲಿ 2 ಕಾರುಗಳು, 3 ಬೈಕ್ಸ್ಗಳಿದ್ದೇವೆ, ಆಯಿತಾ? ಮತ್ತು ಇದರಲ್ಲಿ ಏನಂದರೆ, ಜನಗಳು ಆಡಿ ಇದರಲ್ಲಿ ಗೆಲ್ಲಿ 1000 ರೂಪಾಯಿ ಯಾವ ದೊಡ್ಡ ಮಾತಲ್ಲ, ಪ್ರತಿಯೊಬ್ಬರು ಆಡಬಹುದು, ಆಡಿ ಅದರಲ್ಲಿ ಗೆಲ್ಬಹುದು. ಮತ್ತು ನಾವು ಇದು ಎಲೆಕ್ಟ್ರಿಷಿಯನ್ ಶಾಪ್ ನಮ್ಮದು, ಮತ್ತು ಇದರಲ್ಲಿ ನಾವು ಸ್ಕೀಮ್ಗಳನ್ನು ಇಟ್ಟಿದ್ದೇವೆ. ಮತ್ತು ಜನಗಳಿಗೆ ಇನ್ನೂ ಇಷ್ಟವಾಗಿ ಬಂದು ತನ್ನಲ್ಲಿ ಪಾಲ್ಗೊಂಡು ಆ ಒಂದು ಇದರಲ್ಲಿ ಗೆಲ್ಲಬೇಕೆಂಬುದಾಗಿ ನಾವು ಬಯಸ್ತೀವಿ. ಇದರಲ್ಲಿ ಯಾರು 15ರಲ್ಲಿ ಇದೆಯಾ, 15 ತಿಂಗಳಲ್ಲಿ ಯಾರು ಗೆಲ್ಲೋದಿಲ್ವೋ ಅವರಿಗೆ ನಾವು ಇದನ್ನು ಆ ಗಿಫ್ಟನ್ನು ಕೊಡೋರಾಗಿದ್ದೇವೆ. ಸಮಾಧಾನಕರ ಬಹುಮಾನ ಲಾಸ್ಟಲ್ಲಿ ಸಮಾಧಾನ ಬಹುಮಾನಗಳನ್ನು ನಾವು ಕೊಡೋರಾಗಿದ್ದೇವೆ. ಸೊ ಇದು ಒಟ್ಟು 15 ತಿಂಗಳ ಒಂದು ಸ್ಕೀಮ್ ಆಗಿರ್ತದೆ. ಪ್ರತಿ ತಿಂಗಳ 1,000 ಕಟ್ಟಬೇಕಾಗ್ತದೆ. ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಹೌದು, ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಯಾವಾಗ? ಲಾಸ್ಟ್ ಆಗಸ್ಟ್. ಲಾಸ್ಟ್ ಡೇಟು 29, ಅಂದರೆ 30ನೇ ತಾರೀಕಿಗೆ ನಾವು ಡ್ರಾ ಇಟ್ಟಿದ್ದೀವಿ. ಓಕೆ, ಈಗ ನಿಮ್ಮ ಸ್ಕೀಮಿಗೆ ಈಗ ಎಷ್ಟು ಜನ ಪೇ ಮಾಡಿದ್ದಾರೆ, ಮತ್ತೆ ಅವ್ರದ್ದು ಲಾಸ್ಟ್ ಡೇಟ್ ಯಾವುದಾಗಿರುತ್ತದೆ, ಮತ್ತೆ ನಿಮ್ದು ಟರ್ಮ್ ಆ್ಯಂಡ್ ಕಂಡೀಷನ್ ಏನಾಗಿರ್ತದೆ ಅಂತ ಹೇಳಿ? ಇವಾಗಲೆಲ್ಲ ಒಳ್ಳೇದಾಯ್ತು. ಈ ಒಂದು ಕ್ವಶನ್ ಕೇಳಿದಕ್ಕಾಗಿ ಒಳ್ಳೇದಾಯಿತು. ಯಾಕಂದರೆ ನಮ್ಮದು ಇವಾಗಲೂ 80% ಇವಾಗ ಎಲ್ಲ ಜನ ತುಂಬಿದ್ದಾರೆ. ಇನ್ನೂ 20% ಬಾಕಿ ಇದೆ. ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀವಿ. ಜನಗಳು ಪ್ರತಿಯೊಬ್ಬರು ಬಂದು ಪಟ್ ತಮ್ಮ ಒಂದು ಅಮೌಂಟನ್ನು ಕಟ್ಟಿ ಆಡಲಿ ಎಂಬುದಾಗಿ ನಾವು ಕೇಳ್ತಾ ಇದ್ದೀವಿ. ಅದಕ್ಕಾಗಿ ಈ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇದು ಜೆನ್ಯೂನು ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ, ಒಂದು 15 ತಿಂಗಳಿಗೆ ಕಂತು ನಡೆಯುತ್ತೆ ಎಂಬುದಾಗಿ ನಾನು ಇದನ್ನು ಕೇಳ್ತಾ ಇದ್ದೀವಿ. ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹೇಳುವಾಗ ನಾವು ಆಲ್ರೆಡಿ ಇದರಲ್ಲಿ ಚಾರ್ಟಲ್ಲಿ ನಾವು ಷರತ್ತುಗಳು, ನಿಯಮಗಳನ್ನು ಅನ್ವಯಿಸಿದ್ದೇವೆ. ಇದನ್ನು ನೀವು ನೋಡಿ ಓದ್ಕೊಳ್ಬಹುದು. ಪ್ರತಿಯೊಂದು ಮನೆಯಲ್ಲಿ ಪ್ರಥಮ ಕಂತಿನ ಪ್ರಾರಂಭ 30 ರಿಂದ 8ರವರೆಗೆ ನಡೀತದೆ.
ಸದಸ್ಯರಾಗಲು ಬಯಸುವವರು ₹100 ಠೇವಣಿ ಇಡಬೇಕಾಗುವಂಥ ಒಟ್ಟು 15 ಕಂತುಗಳು. ಪ್ರಥಮ ತಿಂಗಳು ಡ್ರಾ ಪ್ರತಿ ಸದಸ್ಯರಂದು ಸಂಜೆ 5 ಗಂಟೆಗೆ ಡ್ರಾವನ್ನು ನಡೆಸಲಾಗುತ್ತದೆ. ಡ್ರಾ ವಿಜೇತರಿಗೆ ಫಲಿತಾಂಶವನ್ನು ಆನ್ಲೈನ್ ಮೂಲಕ ತಿಳಿಸಲಾಗುತ್ತದೆ. ಸದಸ್ಯರಾದವರು ಕಾರಣಾಂತರದಿಂದ ಕಂತಿನಲ್ಲಿ ಹಣ ನಿಲ್ಲಿಸಿದರೆ ಮುಂದಿನ ಡ್ರಾವದಿಂದ ಅವರು ಸದಸ್ಯರನ್ನು ರದ್ದುಪಡಿಸಲಾಗುವುದು. ನಿಯಮದ ಪ್ರಕಾರದಂತೆ ಆ ಸದಸ್ಯನ ಮೊತ್ತವನ್ನು ಹಿಂತಿರುಗಿಸುವುದಿಲ್ಲ. ಸ್ಕೀಮ್ ಕಮಿಟಿಯವರು ತೀರ್ಮಾನವೇ ಅಂತಿಮ ತೀರ್ಮಾನ. ಸದಸ್ಯರು ಠೇವಣಿ ಮೊತ್ತವನ್ನು ಕ್ಯಾಶ್, ಜಿಪೇ, ಫೋನ್ ಪೇ ಮೂಲಕ ಪಾವತಿಸಬಹುದು. ಡ್ರಾ ವಿಜೇತ ವಾಹನಗಳು ಸದಸ್ಯರಿಗೆ ಹಸ್ತಾಂತರಿಸಲಾಗುವುದು. ವಿಜೇತ ವಾಹನಗಳನ್ನು ನೋಂದಾವಣೆ, ರಿಜಿಸ್ಟ್ರೇಷನ್ ವಿಜೇತ ಸದಸ್ಯನೇ ಬರೆಸತಕ್ಕದ್ದು. ಅಂದರೆ ರಿಜಿಸ್ಟ್ರೇಷನ್ ಅವರೇ ಮಾಡತಕ್ಕದ್ದು. ರಿಜಿಸ್ಟ್ರೇಷನ್ ಟೋಕನ್ ನಂಬರ್ ಇದೆ. ಈ ಟೋಕನ್ನಲ್ಲಿ ನಾವು ಹೆಸರನ್ನು ಬರೆದು, ಮೊಬೈಲ್ ನಂಬರ್ ಬರೆದು, ಅಡ್ರೆಸ್ ಬರೆದು ಇದರಲ್ಲಿ ಡೇಟ್ ಹಾಕಿ ಕೊಡ್ತೇವೆ. ಡೇಟ್ ಹಾಕಿ ಕೊಟ್ಟು ಪ್ರತಿಯೊಬ್ಬರು ಇದನ್ನು ಬರಬೇಕಾದ್ರೆ ತಗೊಂಡು ಆಯ್ತು. ಗ್ರಾಹಕರೇ, ಹಿಂದೆ ಇಂಡಿಯನ್ ಎಂಟರ್ಪ್ರೈಸಸ್ ಅನ್ನು ಸಂಪರ್ಕಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ.